ಸಾವಿರ ಸುಳ್ಳು ಹೇಳಿ ಒಂದು ಮದುವೆಯಾಗು ಅಂತಾರೆ. ಆದ್ರೆ ಇಲ್ಲೊಬ್ಬ ಭೂಪ ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಮದುವೆ ಆಗಿದ್ದಾನೆ. ಅದು ಕೇವಲ 6 ವರ್ಷಗಳಲ್ಲಿ. ಇದೀಗ 4ನೇ ಮದುವೆಗೆ ಸಜ್ಜಾಗುತ್ತಿರುವಾಗ ಆತನ ಲೀಲೆಗಳು ಹೊರಬಿದ್ದಿವೆ. ಆತನ 3 ಪತ್ನಿಯರು ಒಂದಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಉತ್ತರ ಪ್ರದೇಶದ ಲಲಿತ್ಪುರ ಜಿಲ್ಲೆಯ ನಿವಾಸಿ ಸುನಿಲ್ ಕುಮಾರ್ ಆ ಮಹಾನುಭಾವ. ಸುನಿಲ್ಗೆ ಯಾವುದೇ ಸ್ಥಿರವಾದ ಉದ್ಯೋಗವಿರಲಿಲ್ಲ. 2019ರಲ್ಲಿ ಮೊದಲ ಮದುವೆ ನಡೆದಿತ್ತು. ಮೊದಲ ಪತ್ನಿಯ ಕುಟುಂಬದವರು 5 ಲಕ್ಷ ನಗದು ಒಡವೆ ಸೇರಿ ಒಟ್ಟು 8 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದರು. ಮತ್ತಷ್ಟು ವರದಕ್ಷಿಣೆಗಾಗಿ ಕಾಟ ಕೊಡುತ್ತಿದ್ದ ಸುನಿಲ್ ಆಕೆಯನ್ನ ತವರಿಗೆ ಕಳಿಸಿದ್ದ. ಡಿವೋರ್ಸ್ ನೋಟಿಸ್ ಕೂಡ ಕೊಟ್ಟಿದ್ದ. ಮೊದಲನೇ ಮದುವೆ ವಿಚಾರ ಮುಚ್ಚಿಟ್ಟು 2021ರಲ್ಲಿ 2ನೇ ಮದುವೆಯಾಗಿದ್ದ. 8 ಲಕ್ಷ ವರದಕ್ಷಿಣೆ ಪಡೆದಿದ್ದ. ಕೆಲವೇ ತಿಂಗಳಲ್ಲಿ ಚಿನ್ನದ ಸರ ಮತ್ತು ಬುಲೆಟ್ ಬೈಕ್ ಬೇಕೆಂದು ಹಲ್ಲೆ ನಡೆಸಿ ಆಕೆಯನ್ನ ಮನೆಯಿಂದ ಹೊರ ಹಾಕಿದ್ದ. 2023ರಲ್ಲಿ 3ನೇ ಮದುವೆಯಾದ ಭೂಪ ತನ್ನ ಹಳೆ ಚಾಳಿ ಮುಂದುವರಿಸಿದ್ದ. 8 ಲಕ್ಷ ವರದಕ್ಷಿಣೆ ಒಡವೆ ಪಡೆದಿದ್ದ. ಆಕೆ ಗರ್ಭಿಣಿಯಾದಾಗ ಹಲ್ಲೆ ನಡೆಸಿ ಮನೆಯಿಂದ ಹೊರ ಹಾಕಿದ್ದ. ಸದ್ಯ ಆಕೆಗೆ ಒಂದು ಹೆಣ್ಣು ಮಗುವಿದೆ. ಇಷ್ಟಕ್ಕೆ ಮುಗಿದಿಲ್ಲ ಆತನ ಕತೆ. ಈಗ 4ನೇ ಮದುವೆಗೆ ಸಿದ್ಧನಾಗ್ತಾ ಇದ್ದಾನೆ. ಈ ವಿಚಾರ ಅದು ಹೇಗೋ 3 ಮಡದಿಯರಿಗೂ ಗೊತ್ತಾಗಿದ್ದು ಝಾನ್ಸಿಯ ಬಬಿನಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ.